ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಜ್ಞಾನೋಕ್ತಿಗಳು ಪುಸ್ತಕದಿಂದ ವಾಚನ, ಅಧ್ಯಾಯ 1, ವಾಕ್ಯ 1ರಿಂದ 6 ತನಕ. ಇಸ್ರಾಯೇಲರಿಗೆ ಅರಸನಾಗಿದ್ದ ದಾವೀದನ ಮಗ ಸೊಲೊಮೋನನ ಜ್ಞಾನೋಕ್ತಿಗಳು. ಜ್ಞಾನವನ್ನು, ಶಿಸ್ತನ್ನು ಪಡೆಯುವುದಕ್ಕೆ, ಒಳನೋಟದ ಮಾತುಗಳನ್ನು ಗ್ರಹಿಸುವುದಕ್ಕೆ, ವಿವೇಕ ಹಾಗೂ ನ್ಯಾಯ ನೀತಿಯ ಮಾರ್ಗದಲ್ಲಿ ಶಿಕ್ಷಿತರಾಗುವುದಕ್ಕೆ ಮತ್ತು ಮೂಢರಿಗೆ ಬುದ್ಧಿಯನ್ನು, ಯುವಜನರಿಗೆ ತಿಳುವಳಿಕೆಯನ್ನು ಕಲಿಸುವುದಕ್ಕೆ ಒದಗಿಸುತ್ತವೆ ಈ ಜ್ಞಾನೋಕ್ತಿಗಳು. ಇವುಗಳನ್ನು ಕೇಳಿ ಜಾಣನು ಇನ್ನೂ ಜಾಣನಾಗುವನು, ವಿವೇಕಿಯು ಮತ್ತಷ್ಟು ಜ್ಞಾನ ಸಂಪನ್ನನಾಗುವನು. ಗಾದೆಗಳನ್ನು, ಗೂಢಾರ್ಥಗಳನ್ನು, ಜ್ಞಾನಿಯ ನುಡಿ ಹಾಗೂ ಒಗಟುಗಳನ್ನು ತಿಳಿದುಕೊಳ್ಳಲು ಸಹ ಇವು ಸಾಧನಗಳು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಪವಿತ್ರ ಬೈಬಲ್ನಲ್ಲಿ 2 ಭಾಗಗಳಿವೆ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆಯಲ್ಲಿನ ಒಂದು ಪುಸ್ತಕ ಜ್ಞಾನೋಕ್ತಿ. ನಾವು ಈ ಪುಸ್ತಕದ ಪ್ರಸ್ತಾವನೆಯನ್ನು ಹಾಗೂ ಇತರ ಮೂಲಗಳಿಂದ ತಿಳಿದುಕೊಂಡ ಹಾಗೆ ಈ ಪುಸ್ತಕವನ್ನು ಅರಸ ಸೊಲೊಮೋನನು ಬರೆದಿದೆ ಎನ್ನಲಾಗಿದೆ. ಆದರೆ ನಿಜವಾಗಿಯೂ ನೋಡಲಿಕ್ಕೆ ಹೋದರೆ ಸೊಲೊಮೋನನು ಸ್ವತಃ ಈ ಪುಸ್ತಕವನ್ನು ಬರೆದಿಲ್ಲ. ಯಾಕಂತ ಹೇಳಿದರೆ ಆತನು ರಾಜ್ಯ ಆಳ್ವಿಕೆಯನ್ನು ಮಾಡಿದ್ದು ಕ್ರಿಸ್ತಪೂರ್ವ 970ರಿಂದ 931 ತನಕ. ಆದರೆ ಈ ಪುಸ್ತಕವನ್ನು ಬರೆದದ್ದು ಮಾತ್ರ ಕ್ರಿಸ್ತಪೂರ್ವ ಪ್ರಾಯಶಃ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಅಂತ ಹೇಳಿದರೆ ಸರಿಸುಮಾರು 8 ಶತಮಾನ, 800 ವರ್ಷಗಳ ಅಂತರ ಈ ಸೊಲೊಮೋನನ ಕಾಲಕ್ಕೆ ಮತ್ತು ಈ ಪುಸ್ತಕ ಬರೆದ ಕಾಲಕ್ಕೆ ಉಂಟು. ಹಿಂದಿನ ಕಾಲದಲ್ಲಿ ಹಾಗೂ ಇಂದಿನ ಕಾಲದಲ್ಲಿ ನಾವು ಈ ಬರವಣಿಗೆಯಲ್ಲಿ ಅಥವಾ ಲಿಟ್ರೇಚರ್ ಇದರಲ್ಲಿ ನೋಡಲಿಕ್ಕೆ ಹೋದರೆ ನಮಗೆ ಏನು ತಿಳಿತದಂತ ಹೇಳಿದರೆ, ಯಾರು ಪ್ರಸಿದ್ಧ ಲೇಖಕರಿದ್ದಾರೆ ಅಂತಹವರ ಹೆಸರನ್ನು ಬಳಸಿ ಅಥವಾ ಅವರಿಂದ ಏನೋ ಒಂದು ಪುರವಣಿಯನ್ನು ತೆಗೆದುಕೊಂಡರೆ ಯಾರು ಬರೆಯುತ್ತಾರೆ ಅವರಿಗೆ ಹೆಸರಿರುವುದಿಲ್ಲ. ಅದು ಅವರಿಗೆ ಅನುಕೂಲ ಆಗ್ತದೆ. ಆದ್ದರಿಂದ ಪ್ರಸಿದ್ಧ ಜನರ ಹೆಸರನ್ನು ಬಳಸುವುದು ನಾವು ಕಾಣುತ್ತೇವೆ. ಹಿಂದೆ ಕೂಡ ಇತ್ತು, ಇಂದು ಕೂಡ ಉಂಟು. ಹೀಗೆ ಹಳೆ ಒಡಂಬಡಿಕೆಯಲ್ಲಿ ಈ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬರವಣಿಗೆಗಳು ಸೊಲೊಮೋನನಿಂದ ಬಂದಿದ್ದವು ಎಂಬ ಒಂದು ತಿಳುವಳಿಕೆ ಉಂಟು. ಹಾಗಾಗಿ ಈ ಪುಸ್ತಕವನ್ನು ಯಾರು ಬರೆದರು ಎಂಬುದು ನಮಗೆ ಸರಿಯಾಗಿ ತಿಳಿಯದಿದ್ದರೂ ಕೂಡ
ಇದರಲ್ಲಿ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದುದು ತುಂಬ ಉಂಟು. ಈ ಇಸ್ರೇಲ್ ಜನರು ಕ್ರಿಸ್ತಪೂರ್ವ 2-3 ಶತಮಾನದ ಹೊತ್ತಿಗೆ ಅವರು ಇತರ ದೇಶಗಳಲ್ಲಿ ಕೂಡ ಹರಡಿದ್ದರು. ಆ ದೇಶಗಳಲ್ಲಿ ಏನು ಒಳಿತಿತ್ತೋ ಅದನ್ನು ಅವರು ಕಲಿತಿದ್ದರು. ಹಾಗಾದರೂ ಕೂಡ ಅವರು ತಮ್ಮ ಈ ವಿಶ್ವಾಸವನ್ನು ಮಾತ್ರ ಕಳೆದುಕೊಳ್ಳಿಲ್ಲ. ಅಂಥದರಲ್ಲಿ ನಾವೆಲ್ಲಿದ್ದರೂ ಕೂಡ ನಮ್ಮ ಜೀವನದ ತಳಹದಿ ಅದು ಗಟ್ಟಿಯಾಗಿರಬೇಕೆಂಬ ಒಂದು ಭಾವನೆ ಅವರಲ್ಲಿತ್ತು. ನಾವು ನೋಡ್ತೇವೆ, ಪರ ಊರಿಗೆ ಹೋದ ತಕ್ಷಣ ಕೆಲವರ ಜೀವನ ಶೈಲಿ ಬದಲಾಗ್ತದೆ. ಅಲ್ಲಿ ಇತರರು ಏನು ಮಾಡ್ತಾರೆ ಹಾಗೇ ನಮ್ಮ ಜನರು ಕೂಡ ಅನುಕರಣೆ ಮಾಡಲಿಕ್ಕೆ ಹೋಗ್ತಾರೆ. ಹಲವು ಬಾರಿ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಅವರಲ್ಲಿ ಕೆಲವರು ಅವರು ಎಲ್ಲಿ ಹೋದರೂ ಕೂಡ ತಮ್ಮ ವಿಶ್ವಾಸವನ್ನು ಕೂಡ ಕೊಂಡು ಹೋಗುತ್ತಾರೆ ಮತ್ತು ಅವರು ಇತರರಿಗೆ ಕೂಡ ಕೊಡುತ್ತಾರೆ. ತುಂಬ ಸುಂದರವಾದ ವಿಶಿಷ್ಟವಾದಂಥ ಒಂದು ವಿಚಾರ ಇದು. ನಾವು ಏನು ಕಲಿತಿದ್ದೇವೆ ನಮ್ಮ ಚಿಕ್ಕಂದಿನಿಂದ, ನಮ್ಮ ಹೆತ್ತವರು ನಮಗೆ ಏನನ್ನು ಕಲಿಸಿದ್ದಾರೆ, ನಮ್ಮ ಶಿಕ್ಷಕರು ಏನು ಕಲಿಸಿದ್ದಾರೆ, ನಮ್ಮ ಧರ್ಮ ಏನು ನಮಗೆ ಕಲಿಸಿಕೊಟ್ಟಿದೆ, ಅದೆಲ್ಲವನ್ನು ಕೂಡ ಮರೆತು ಬಿಡುವುದಲ್ಲ. ಅದು ನಮಗೆ ಸಿಕ್ಕಿದ್ದು ಮರೆತು ಬಿಡಲಿಕ್ಕೆ ಅಲ್ಲ. ಅದರ ಬದಲಾಗಿ ನಾವು ಅದನ್ನು ಜೀವನ ತುಂಬ ಜೀವಿಸಬೇಕು ಹಾಗೂ ಅದನ್ನು ಇತರರಿಗೆ ಕೂಡ ನಾವು ಹಂಚಿಕೊಳ್ಬೇಕು. ಅದು ತುಂಬ ಉತ್ತಮವಾದ ವಿಚಾರ. ಹೀಗೆ ಈ ಯಹೂದ್ಯರು, ಇಸ್ರೇಲ್ ಜನರು ಬೇರೆ ದೇಶಗಳಿಗೆ, ಹತ್ತಿರದ ದೇಶಗಳಿಗೆ ಹೋದರೂ ಕೂಡ ಇತರ ಭಾಷೆಯನ್ನು ಕಲಿತರು. ಅವರಲ್ಲಿನ ಒಳಿತನ್ನು ಅವರು ತಿಳಿದು ಜೀರ್ಣಿಸಿಕೊಂಡರು ಮತ್ತು ತಮ್ಮ ವಿಶ್ವಾಸ ಏನಿತ್ತು ಅದಕ್ಕೆ ತಾಳೆ ಬೀಳುವುದೆಲ್ಲವನ್ನು ಕೂಡ ಅವರು ಸ್ವೀಕಾರ ಮಾಡಿದರು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಬರವಣಿಗೆ ರೂಪಕ್ಕೆ ಬಂತು. ಯಾಕಂತ ಹೇಳಿದರೆ, ಈ ಹೊರಗಡೆ ಹೋದಂಥ ಜನರಿಗೆ ಅವರು ಇತರ ಧರ್ಮಗಳಿಗೆ, ಇತರ ನಂಬಿಕೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಈ ಲೇಖಕ ಏನು ಮಾಡ್ತಾನಂತ ಹೇಳಿದರೆ, ಆತನು ತನಗೆ ಹಿರಿಯರು ಹೇಳಿಕೊಟ್ಟದ್ದನ್ನು, ತನ್ನ ಧರ್ಮವು ಕಲಿಸಿದ್ದನ್ನು ಆತನು ಈ ಬರವಣಿಗೆ ರೂಪದಲ್ಲಿ ಹಾಕುತ್ತಾನೆ. ಇದನ್ನು ಓದಿ ಈ ಪರವೂರಿನಲ್ಲಿದ್ದಂಥ ಯಹೂದ್ಯರು ಮಾರ್ಗ ತಪ್ಪಿ ಹೋಗಬಾರದು, ಬದಲಾಗಿ ಅವರು ಸರಿಯಾದ ದಾರಿಯಲ್ಲಿ ನಡೆಯಬೇಕೆಂಬುದು ಆತನ ಒಂದು ಆಸೆಯಾಗಿತ್ತು. ಅದಕ್ಕಾಗಿ ಹೀಗೆ ಬರೆದಿರುತ್ತಾನೆ. ಈ ಪುಸ್ತಕದಲ್ಲಿ ಮೊತ್ತ ಮೊದಲಿಗೆ ನಾವು ನೋಡಿದ್ದೇವೆ ಓದುವಾಗ, ಜ್ಞಾನವನ್ನು, ಶಿಸ್ತನ್ನು ಪಡೆಯುವುದಕ್ಕೆ, ಒಳನೋಟದ ಮಾತುಗಳನ್ನು ಗ್ರಹಿಸುವುದಕ್ಕೆ, ವಿವೇಕ ಹಾಗೂ ನ್ಯಾಯ ನೀತಿಯ ಮಾರ್ಗದಲ್ಲಿ ಶಿಕ್ಷಿತರಾಗುವುದಕ್ಕೆ. ಕೆಲವು ಪದಗಳ ಅರ್ಥ ಪ್ರಿಯರೇ ಇಷ್ಟೊಂದು ಆಳವಾಗಿರುತ್ತವೆ. ಅದು ನಮಗೆ ನೋಡಿದಾಗ, ತಿಳಿದಾಗ, ಕೇಳಿದಾಗ ತುಂಬ ಸಂತೋಷ ಆಗ್ತದೆ. ಆದರೆ ಈ ಪದಗಳ ಅರ್ಥ ಕೇಳಿ ಸಂತೋಷ ಪಡೋದಕ್ಕೋಸ್ಕರ ಮಾತ್ರ ಇರುವುದಲ್ಲ, ಬದಲಾಗಿ ಅದರಲ್ಲಿ ಜೀವನದ ಸತ್ಯಾಂಶಗಳಿವೆ. ಈ ಸತ್ಯಾಂಶಗಳನ್ನು ನಾವು ಅರಿತುಕೊಂಡು ಜೀರ್ಣಿಸಿ ಜೀವಿಸಿದರೆ ನಾವು ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳುವುದು ಅಥವಾ ಯಾವಾಗಲೂ ಒಂದು ಕಾಲದಲ್ಲಿ ನಡೆದದ್ದು ಎಂಬುದನ್ನು ನಾವು ತಿಳಿದಕ್ಕಿಂತಲೂ ಜಾಸ್ತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಿದರೆ ನಮ್ಮ ಜೀವನಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಅದು ಎಷ್ಟೋ ಫಲಕಾರಿಯಾಗುವುದು ಎಂಬುದರಲ್ಲಿ ಏನೂ ಸಂಶಯವಿಲ್ಲ. ಜ್ಞಾನವನ್ನು, ಶಿಸ್ತನ್ನು ಪಡೆಯುವುದಕ್ಕೆ, ಜ್ಞಾನ ಎಂಬುದು ಒಂದು ಅಮೂಲ್ಯವಾದಂಥ ಒಂದು ವಿಚಾರ. ಅದು ಜ್ಞಾನ ಹೇಗೆ ಬರ್ತದೆ? ಪುಸ್ತಕ ಓದಿ ಖಂಡಿತವಾಗಿಯೂ ಬರ್ತದೆ. ಅದರ ಜೊತೆಗೆ ನಮ್ಮ ಈ ಅನುಭವದಿಂದ ಕೂಡ ಬರ್ತದೆ. ಏನು ಪುಸ್ತಕದಿಂದ ಬರ್ತದೆ ಅದು ಓದು ಬರಹ
ಇಲ್ಲದವರಿಗೆ ಪಡೆಯಲಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಅವರು ಓದಲಿಕ್ಕೆ ಶಕ್ತರಲ್ಲ. ಹಾಗಂತ ಅವರಲ್ಲಿ ಜಾಣ್ಮೆ ಇಲ್ಲ, ಬುದ್ಧಿವಂತಿಕೆ ಇಲ್ಲ, ಜ್ಞಾನ ಇಲ್ಲ ಅಂತ ಅಲ್ಲ, ಅವರಲ್ಲಿ ಕೂಡ ಉಂಟು. ಅದು ಅನುಭವದಿಂದ ಬರುವಂತಹ ಒಂದು ಜ್ಞಾನ ತುಂಬ ಮುಖ್ಯವಾದುದು. ಯಾಕಂತ ಹೇಳಿದರೆ ಅವರು ಜೀವನವನ್ನು ಅನುಭವಿಸಿದ್ದಾರೆ. ಅವರು ಬೇರೆ ಬೇರೆ ವರ್ಷದಲ್ಲಿನ ಋತುಗಳನ್ನು ಅವರು ಅನುಭವ ಮಾಡಿ ನೋಡಿದ್ದಾರೆ. ಹಲವು ವರ್ಷಗಳ ಅನುಭವ ಅವರ ಹತ್ರ ಉಂಟು. ಅದಕ್ಕಾಗಿ ಅವರಲ್ಲಿ ಕೂಡ ಜಾಣ್ಮೆ ಉಂಟು. ಅದು ಪುಸ್ತಕ ಓದಿ ಬುದ್ಧಿವಂತಿಕೆಯನ್ನು ಪಡೆದುಕೊಂಡಂಥ ಜನರಿಗೆ ಕೂಡ ಅಮೂಲ್ಯವಾದದ್ದು. ಅದರ ಜೊತೆಗೆ ಏನು ಬೇಕಂತ ಹೇಳಿದರೆ ಶಿಸ್ತು. ನಮಗೆಲ್ಲರಿಗೂ ಕೂಡ ಏನಾಗ್ತದೆ ಅಂತ ಹೇಳಿದರೆ, ಶಿಸ್ತು ಅಂದ ತಕ್ಷಣ ಒಂದು ರೀತಿಯ ಕಿರಿಕಿರಿ ಮನಸ್ಸಿಗೆ ಬರ್ತದೆ. ನಮ್ಗೆ ಯಾರಾದರೂ ನೀವು ಶಿಸ್ತಿನಿಂದ ಇರಬೇಕು ಅಂತ ಹೇಳಿದರೆ ಅದರಲ್ಲಿ ಏನು ಉಂಟಂತ ಹೇಳಿದರೆ ಸ್ವಲ್ಪ ತ್ಯಾಗ ಉಂಟು, ಸ್ವಲ್ಪ ಕಷ್ಟ ಉಂಟು. ಅದರ ನೀವು ಆ ಕಡೆಗೆ ಹೋಗದೆ ಒಂದೇ ರೀತಿಯಾಗಿ ಸಾಲಿನಲ್ಲಿ ಹೋಗುವಂತ ಹೇಳುವಾಗ ನಮಗೆ ಖುಷಿ ಬಂದ ಹಾಗೆ ನಡೆಯಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನೀವು ಎಲ್ಲರೂ ಕೂಡ ಅಲ್ಲಿ ಇಲ್ಲಿ ಚೆಲ್ಲಪಿಲ್ಲಿಯಾಗಿ ಕುಳಿತುಕೊಳ್ಳುವುದರ ಬದಲಿಗೆ ನೀಟಾಗಿ ನೀವು ಮುಂದಕ್ಕೆ ಬಂದು ಕುಳಿತುಕೊಳ್ಳಿ ಅನ್ನುವಾಗ ನಮಗೆ ಮನಸ್ಸಿನಲ್ಲಿ ಏನೋ ಒಂದು ಕಿರಿಕಿರಿ ಅನ್ನಿಸ್ತದೆ. ಬೇಡ, ನನಗೆ ಮನಸ್ಸಿನಲ್ಲಿ ಕೂತ್ಕೊಂಡ್ರೆ ಒಳ್ಳೇದಂತ. ಆದರೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದರೆ ನಮಗೆ ಆ ಶಿಸ್ತಿನ ಅರ್ಥ ತಿಳಿಯುತ್ತದೆ. ಅದೇನಂತ ಹೇಳಿದರೆ, ನಾವು ಹಲವು ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತೇವೆ. ಇರಬಹುದು ಈ ಬೇರೆ ಬೇರೆ ಟಿ ವಿ ವಾಹಿನಿಯಲ್ಲಿ ಯಾರೇನು ಮಾಡಿದ್ದಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅಥವಾ ಸಮಯದಲ್ಲಿ ನೋಡಲಿಕ್ಕೆ ಅಷ್ಟೊಂದು ಅಚ್ಚುಕಟ್ಟಾಗಿರ್ತದೆ. ಖುಷಿ ಆಗ್ತದೆ, ನೋಡುವಾಗ ಸಂತೋಷ ಆಗ್ತದೆ. ಆದರೆ ಅದೇ ವಿಚಾರ ನಾವು ಮಾಡಬೇಕಂತ ಹೇಳಿದಾಗ ನಮಗೆ ಯಾಕೋ ಕಿರಿಕಿರಿ. ಈ ಅಚ್ಚುಕಟ್ಟಾದಂಥ ಶಿಸ್ತನ್ನು ನಾವು ಏನು ನೋಡುತ್ತೇವೆ, ಅದು ನೋಡಿ ಖುಷಿ ಪಡಬೇಕಿದ್ರೆ ಅದರ ಹಿಂದಿನ ಆ ಒಂದು ಪರಿಶ್ರಮ, ಅವರು ಪಟ್ಟಂಥ ಕಷ್ಟ ಎಷ್ಟು ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲದಿದ್ದರೆ ಅದು ಅಷ್ಟು ನಾಜೂಕಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಶಿಸ್ತು ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮನ್ನು ನಾಜೂಕಾದ ವ್ಯಕ್ತಿಗಳನ್ನಾಗಿ ರೂಪಿಸ್ತದೆ. ನಮ್ಮನ್ನು ಒಂದು ಶಿಸ್ತುಬದ್ಧ ಅಂತ ವ್ಯಕ್ತಿಯಾಗಿ ರೂಪಿಸ್ತದೆ. ನಮಗೆ ಅದು ತಿಳಿಲಿಕ್ಕಿಲ್ಲ. ಆದರೆ ಒಂದು ಕ್ರಮ ನಮ್ಮ ಜೀವನದಲ್ಲಿದ್ದರೆ, ಶಿಸ್ತು ನಮ್ಮ ಜೀವನದಲ್ಲಿದ್ದರೆ ನೋಡಿದವರಿಗೆ ತುಂಬ ಖುಷಿ ಆಗ್ತದೆ. ನೋಡಿ, ಈ ಮನುಷ್ಯನು ಯಾವಾಗಲೂ ಕೂಡ ಸಮಯಕ್ಕೆ ಸರಿಯಾಗಿ ಹೋಗ್ತಾನೆ ಅಥವಾ ಹೋಗ್ತಾರೆ. ಈ ಮನುಷ್ಯನು ಶಿಸ್ತುಬದ್ಧವಾಗಿ ಜೀವನವನ್ನು ನಡೆಸ್ತಾನೆ. ಈ ಮನುಷ್ಯನು ಊಟ ಮಾಡುವಂಥ ರೀತಿ ತುಂಬ ಉತ್ತಮವಾದಂಥ ರೀತಿ. ಇದರ ಹಿಂದೆಲ್ಲ ಏನು ಉಂಟಂತ ಹೇಳಿದರೆ ಒಂದು ಪರಿಶ್ರಮ ಉಂಟು. ಶಿಸ್ತು ತನ್ನಷ್ಟಕ್ಕೆ ಬರುವುದಿಲ್ಲ, ಅದು ಕಲಿಬೇಕು. ಅದು ಕೂಡ ಒಂದು ರೀತಿಯ ಶಿಕ್ಷಣ. ಅದು ಕಲಿತರೆ ನಮ್ಮ ಜೀವನದ ಭಾಗವಾಗಿದ್ದರೆ ಅದು ಯಾವತ್ತೂ ಕೂಡ ಉಳಿತದೆ ಮತ್ತು ಸಮಾಜದಲ್ಲಿ ಇತರರ ಮುಂದೆ ನಾವೊಂದು ಆದರ್ಶ ವ್ಯಕ್ತಿಗಳಾಗಿ ಇರಲಿಕ್ಕೆ ಸಾಧ್ಯ. ನಾವು ನೋಡ್ತೇವೆ, ಸುಂದರ ಕಾಣ್ತದೆ, ಆದರೆ ನಮಗೆ ಹೇಳಿದಾಗ ಅದು ಬೇಡ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ನಮಗೆ ಖುಷಿ ಬಂದ ಹಾಗೆ ಹೋಗ್ಬೋದು, ಬರ್ಬೋದು, ಕೂತ್ಕೊಳ್ಬೋದು, ಮಾತಾಡ್ಬೋದು, ಹೀಗೆ ಅಲ್ಲ. ಅದರ ಒಂದು ಶಿಸ್ತಾಗಿ ನಾವು ಅದನ್ನು ಪಾಲಿಸಿದರೆ ನಮ್ಮ ಜೀವನ ನಿಜವಾಗಿಯೂ ಎಷ್ಟು ಸುಂದರವಾಗಿರ್ತದೆ. ಪರದೇಶಕ್ಕೆ ಹೋದಾಗ ಅವರ ಜೀವನವನ್ನು ನೋಡಿ ನಾವು ಮೆಚ್ಚುತ್ತೇವೆ. ಅಲ್ಲಿಯ ಆ ಒಂದು ವಾತಾವರಣ, ನೈರ್ಮಲ್ಯತೆ ತುಂಬ ಒಳ್ಳೆಯದಾಗಿ ನಮಗೆ ಕಾಣ್ತದೆ. ಅದೇ ನಾವು ವಾಪಸ್ ಬಂದಾಗ, ನಮ್ಮ ಮನೆಗೆ, ನಮ್ಮ ಊರಿಗೆ ಬಂದಾಗ ನಮಗೆ ಅದು ಪಾಲಿಸ್ಲಿಕ್ಕೆ ಬೇಡ. ಯಾಕಂತ ಹೇಳಿದರೆ ಸಿಕ್ಕಾಪಟ್ಟೆ ಬೀಸಾಡಬಹುದು ಬೇಕಾದಲ್ಲಿ, ಅಥವಾ ಬೇಕಾದಾಗೆ ನಡೆಯಬಹುದು, ಬೇಕಾದಾಗೆ ಮಾತಾಡಬಹುದು, ಏನು ಕೂಡ ಮಾಡಬಹುದು. ಹಾಗೆ ಮಾಡಿದರೆ ನಾವು ದೇವರು ಸೃಷ್ಟಿ ಮಾಡಿದಂಥ ಉನ್ನತ ಸೃಷ್ಟಿ ಹೇಗಾಗುವುದು? ಇತರ ಪ್ರಾಣಿಗಳಿಗೆ
ನಾವು ಮಾಡುವಂಥ ಬುದ್ಧಿಶಕ್ತಿ ಇಲ್ಲ ಅವರಲ್ಲಿ. ನಮ್ಮಲ್ಲಿರುವಂಥ ಬುದ್ಧಿಶಕ್ತಿ ಅವರಲ್ಲಿ. ದೇವರು ನಮಗೆ ಮನುಷ್ಯರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಸೃಷ್ಟಿಗಿಂತಲೂ ಸ್ವಲ್ಪ ವಿಭಿನ್ನ. ಯಾಕಂತ ಹೇಳಿದ್ರೆ ನಮಗೆ ದೇವರ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗ ಮಾಡಿ ತೋರ್ಪಡಿಸಬೇಕು. ವಿವೇಕ ಹಾಗೂ ನ್ಯಾಯನೀತಿಯ ಮಾರ್ಗದಲ್ಲಿ ಶಿಕ್ಷಿತರಾಗುವುದಕ್ಕೆ ಮತ್ತು ಮೂಢರಿಗೆ ಬುದ್ಧಿಯನ್ನು, ಯುವಜನರಿಗೆ ತಿಳುವಳಿಕೆಯನ್ನು ಕಲಿಸುವುದಕ್ಕೆ ಒದಗುತ್ತವೆ ಈ ಜ್ಞಾನೋಕ್ತಿಗಳು. ವಿವೇಕ ಮತ್ತು ನ್ಯಾಯನೀತಿಯ ಮಾರ್ಗದಲ್ಲಿ ಶಿಕ್ಷಿತರಾಗುವುದಕ್ಕೆ ಯಾರಿಗಾದರೂ ಅನ್ಯಾಯ ಆದರೆ ನಾವು ಸುಮ್ಮನೆ ಇರುತ್ತೇವೆ. ನಮಗೆಲ್ಲಿಯಾದರೂ ಅನ್ಯಾಯ ಆದರೆ ಆಗ ನಮಗೆ ಅದು ತಡ್ಕೊಳ್ಳಿಕ್ಕೆ ಆಗಲ್ಲ. ನ್ಯಾಯ ಮತ್ತು ನೀತಿ ಎಂಬುದು ಈ ಒಂದು ಉತ್ತಮ ಮೌಲ್ಯಗಳು ಅದು ಸಮಾಜದಲ್ಲಿ ಎಲ್ಲರಿಗೆ ಕೂಡ ಸಮಾನವಾಗಿರಬೇಕು. ಆಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಅದನ್ನು ಪಾಲಿಸಿದರೆ ಜನರ ಮುಂದೆ ನಮ್ಮ ಗೌರವ ಹೆಚ್ಚಾಗುತ್ತದೆ. ನಾವು ನಮಗೆ ಒಂದು ರೀತಿ ನ್ಯಾಯ ನೀತಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯ ನ್ಯಾಯ ನೀತಿಯನ್ನು ನಾವು ತೋರಿಸಿದರೆ ನಮ್ಮ ಮುಂದೆ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರ ಉಂಟು, ಸಂಪತ್ತುಂಟು, ಧನ ಸಂಪತ್ತು ಉಂಟು ಅಂತ ತಿಳ್ಕೊಂಡು ಜನರು ಸುಮ್ಮನಿರ್ಬೋದು. ಆದರೆ ಜನರ ಮನಸ್ಸಿನಲ್ಲಿರ್ತದೆ. ಈ ಮನುಷ್ಯನು ಅಪ್ಪಟವಾದ ಮನುಷ್ಯನಲ್ಲ. ಆತನಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನೀತಿ ಅಂತ ಹೇಳ್ಕೊಳ್ತಾರೆ. ಅದೇ ರೀತಿ ವಿವೇಕ ಎಂಬುದು ಇನ್ನೊಂದು ಮೌಲ್ಯ, ವಿವೇಕದ ಚಿಂತನೆ. ಆ ವಿವೇಕ ನಮ್ಮಲ್ಲಿ ಇದ್ದರೆ ನಾವು ಯಾವಾಗಲೂ ಮತ್ತು ಹೇಗೂ ಕೂಡ ಮಾತಾಡುವುದಿಲ್ಲ, ಏನನ್ನು ಕೂಡ ಮಾತಾಡುವುದಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಯಾವ ಸಮಯಕ್ಕೆ ಏನನ್ನು ಮಾತಾಡಬೇಕು, ಯಾವ ಸಮಯದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಎಂಬ ಒಂದು ವಿವೇಕ ನಮ್ಮಲ್ಲಿದ್ದರೆ ನಾವು ಸಮಾಜದಲ್ಲಿ ಜನರ ಮುದ್ದೆ ಅಪ್ಪಟ ವ್ಯಕ್ತಿಗಳಾಗಿ ಮತ್ತು ಮಾದರಿ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಉಂಟು. ಇದೆಲ್ಲ ಕೂಡ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದರೆ, ಈ ಪವಿತ್ರ ಪುಸ್ತಕದಲ್ಲಿ ನಮಗೇನನ್ನು ಹೇಳಿಕೊಡಲಾಗಿದೆಯೋ ಅದನ್ನು ನಾವು ಗ್ರಹಿಸಿಕೊಂಡು ಅದನ್ನು ನಾವು ಜೀವನದ ಕ್ರಮವಾಗಿ ತೆಗೆದುಕೊಂಡಾಗ ನಮಗೆ ಅದು ಒಂದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತದೆ ಮತ್ತು ನಮ್ಮನ್ನು ಹಾಗೆ ಮಾರ್ಪಾಡುತ್ತದೆ. ಈ ಜ್ಞಾನೋಕ್ತಿಗಳನ್ನು ಕೇಳಿದಾಗ ಏನಾಗ್ತದೆ, ಜಾಣ ವ್ಯಕ್ತಿ ಇನ್ನೂ ಕೂಡ ಜಾಣನಾಗ್ತಾನೆ. ಆಮೇಲೆ ವಿವೇಕಿಯು ಮತ್ತಷ್ಟು ಜ್ಞಾನಗೊಳ್ಳುತ್ತಾನೆ ಅಥವಾ ಜ್ಞಾನ ಪಡೆದುಕೊಳ್ಳುತ್ತಾನೆ. ನಾವೇನು ಮಾಡಬೇಕಂತ ಹೇಳಿದರೆ, ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜ್ಞಾನ ಸಂಪತ್ತುಂಟು, ಪ್ರತ್ಯೇಕವಾಗಿ ಪವಿತ್ರ ಬೈಬಲ್ನಲ್ಲಿ ಉಂಟು. ಯಾಕಂತ ಹೇಳಿದರೆ ಈ ಪುಸ್ತಕ ಒಬ್ಬ ಮನುಷ್ಯನು ಕುಳಿತುಕೊಂಡು ಒಂದು ದಿನದಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಬರೆದಂಥ ಪುಸ್ತಕ ಅಲ್ಲ. ಇದರಲ್ಲಿ ಏನುಂಟಂತ ಹೇಳಿದರೆ, ಶತಮಾನಗಳ ಅನುಭವ ಮತ್ತು ದೇವರು ಹೇಳಿಕೊಟ್ಟಂತಹ ಸತ್ಯಗಳು ಈ ಪುಸ್ತಕದಲ್ಲಿವೆ. ಸರಿಸುಮಾರು 1,500 ವರ್ಷಗಳು ತಗೊಂಡಿವೆ ಈ ಪುಸ್ತಕ, ಮೊದಲನೇ ಪುಸ್ತಕದಿಂದ ಕೊನೆಯ ಪುಸ್ತಕ ತನಕ ಬರೆಯಲಿಕ್ಕೆ ಅಂತ ಹೇಳಿದರೆ ಇದರಲ್ಲಿ ಎಷ್ಟು ಅನುಭವ ಅಡಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಶಬ್ದ ಕೂಡ ಅದಕ್ಕೆ ಹಿನ್ನೆಲೆ ಉಂಟು. ಅಗಾಧವಾದಂಥ ಒಂದು ಜಾಣ್ಮೆ ಈ ಪುಸ್ತಕದಲ್ಲಿ ಉಂಟು. ಅದಕ್ಕಾಗಿ ಈ ಕ್ರಿಸ್ತಪೂರ್ವ 1ನೇ ಅಥವಾ 2ನೇ ಶತಮಾನದಲ್ಲಿ ಬರೆದವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇತರರ ಪ್ರಭಾವಕ್ಕೆ ಒಳಗಾಗಿ ನಿಮ್ಮಲ್ಲಿರುವಂಥ ಒಳಿತನ್ನು ನೀವು ಮರೆತು ಬಿಡಬೇಡಿ, ಅದನ್ನು ನಿಮ್ಮ ಜೀವನದ ಅಂಗವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಿ ಎಂದು ಪ್ರೇರಣೆ ಕೊಡೋದಕ್ಕೋಸ್ಕರ ಈ ಪುಸ್ತಕವನ್ನು ಬರೆಯಲಾಗಿದೆ. ಇವತ್ತಿಗೆ ಕೂಡ ಅದು ತುಂಬ ಪ್ರಸ್ತುತವಾಗಿದೆ. ಈ ಪುಸ್ತಕದಲ್ಲಿನ ದೇವ ಪ್ರೇರಿತ ಮಾತುಗಳನ್ನು, ಪದಗಳನ್ನು, ವಾಕ್ಯಗಳನ್ನು ಓದಿ ನಮ್ಮ ಜಾಣ್ಮೆ ಕೂಡ ಜಾಸ್ತಿ ಆಗಲಿ, ದೇವರ ಅನುಗ್ರಹ ನಮಗೆ ಸಿಗಲಿ ಅಂತ ಪ್ರಾರ್ಥಿಸುವ. ಯಾರೆಲ್ಲರೂ ಕೂಡ ದೇವರ ವಾಕ್ಯವನ್ನು ಓದುತ್ತಾರೋ
ಮತ್ತು ಅದರಿಂದ ಪ್ರಭಾವಿತರಾಗ್ತಾರೋ ಅವರೆಲ್ಲರಿಗೂ ಕೂಡ ಅನಂತ ದೇವರ ಆಶೀರ್ವಾದಗಳು ಸಿಗಲಿ ಅಂತ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವ. ಕರ್ತರಾದ ದೇವರೇ, ಇವತ್ತಿನ ಈ ದಿವಸಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸಿ ಹರಸುತ್ತಿರುವಾಗ ನೀವು ನಿಮ್ಮ ಮಾತುಗಳನ್ನು ದೇವರ ವಾಕ್ಯದ ಮೂಲಕ ಪವಿತ್ರ ಬೈಬಲ್ನ ಮುಖಾಂತರ ನೀವು ನಮಗೆ ನೀಡುತ್ತೀರಿ. ಈ ಪವಿತ್ರ ಪುಸ್ತಕದಲ್ಲಿರುವಂಥ ಮಾತುಗಳನ್ನು ಓದಿ ನಾವದನ್ನು ಜೀರ್ಣಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು, ಆ ಪ್ರಕಾರ ಶಿಸ್ತುಬದ್ಧವಾಗಿ ಜೀವಿಸಲು ನಮಗೆ ಬೇಕಾದಂಥ ಮನಸ್ಸಿನ ಬೆಳಕು ಹಾಗೂ ವಿವೇಕ, ಜಾಣ್ಮೆಯನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೆ ಕೂಡ ನಿಮ್ಮ ಹೇರಳವಾದ ಆಶೀರ್ವಾದವನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.